ಕಾಲ ಬದಲಾಗಿದೆ ಎನ್ನುತ್ತಲೇ ತನ್ನನ್ನು ತಾನು ಬದಲಾಯಿಸಿಕೊಂಡೇ ಸಾಗುವವನಿಗೆ ಕೊನೆಗೆ ತಾನಾರು ಎಂಬುದೇ ಬಣ್ಣದ ಲೋಕವಾಗಿ ಭ್ರಮೆಯೊಳಗೆ ಬೆರೆತವರಾಗಿ ಜೀವನದ ಉಳಿದ ದಿನಗಳನ್ನು ಕಳೆಯುತ್ತಾರೆ. ಆದರೆ ಇಲ್ಲೊಬ್ಬರಿದ್ದಾರೆ, ಬಣ್ಣದ ಲೋಕದಿ ಕಳೆದು ಹೋಗದೆ ತನ್ನ ಕಪ್ಪು ಬಿಳುಪಲೆ ಹೊಳಪನ್ನು ಉಳಿಸಿಕೊಂಡವರು ಇವರು. ನಮಸ್ಕಾರ ಶ್ರೋತೃಗಳೇ, ನಾನು ನಿಮ್ಮ ಜೀವ. ಇದು ಟೀಮ್ ಜೇನುಗೂಡು. ನಿಮ್ಮೊಳಗಿನ ಕಂಪನವಾಗಿ ಹೊರಹೊಮ್ಮಿ ಬರ್ತಾ ಇರೋದು ಜೇನಹನಿ. ಇದು ನಮ್ಮವರ ಸಾಧನೆಯ ಹಾದಿಯ ಸರಣಿ ಸಂಚಿಕೆ. ಇಂದಿನ ಸಂಚಿಕೆಗೆ ಬೆಳಕಾಗಿ ಹೊರಹೊಮ್ಮುವವರು ಶ್ರೀ ತುಳಸೀಧರ ಶೆಟ್ಟಿಗಾರ್. ಮುಗುದತೆಯ ಇವರ ಮನಸ್ಸನ್ನು ಪಶುವಿಗೆ ಹೋಲಿಸಬೇಕು. ಅದು ಅಂದು ಇಂದು ಮುಂದೆಂದು ಹಾಗೆಯೇ ಅವರೊಡನಿರುವ ಸ್ವತ್ತು. ಬೆಳ್ಳಗಿರುವುದೆಲ್ಲ ಹಾಲು ಎಂದು ನಂಬಿಸಿದರೂ ಕುಡಿದು ಸುಮ್ಮನೆ ಕುಳಿತಾರಿವರು. ಸಾಹಿತ್ಯಕ್ಕೂ ಇವರಿಗೂ ಅದ್ಯಾವ ರೀತಿಯ ಸಂಬಂಧ ಎನ್ನುವುದು ತಿಳಿಯುವ ಕುತೂಹಲವಾದರೆ ಹುಟ್ಟಿನಿಂದಲೇ ಅವರ ಹಿಂದೆ ಸಾಗಿ ಬರಬೇಕು. ಶ್ರೀ ತುಳಸೀಧರ ಶೆಟ್ಟಿಗಾರಿವರು ದಿನಾಂಕ 16/7/1978 ಕಾಸರಗೋಡು ಜಿಲ್ಲೆಯ ಕುರುಡ ಪದವಿನಲ್ಲಿ ಹುಟ್ಟನ್ನು ಪಡೆದುಕೊಳ್ತಾರೆ. ತಂದೆ ಶ್ರೀಯುತ ಪುರುಷೋತ್ತಮ್ ಶೆಟ್ಟಿಗಾರ್ ಹಾಗೂ ತಾಯಿ ಲಲಿತಾ ಶೆಟ್ಟಿಗಾರ್ ಇವರ 3 ಮಕ್ಕಳಲ್ಲಿ ಎರಡನೆಯವರಾಗಿ ಅವರ ಪ್ರೀತಿ ಸ್ನೇಹಗಳೆಲ್ಲವನ್ನೂ ತನ್ನ ಸ್ವತ್ತಾಗಿಸಿಕೊಂಡು ಹಂತ ಹಂತವಾಗಿ ಬೆಳೆಯುತ್ತಾ ಸಾಕ್ತಾರೆ. ಆರಂಭದ ಶಿಕ್ಷಣವನ್ನು ಏಡೆಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಕುರುಡ ಪದವಿನಲ್ಲಿ ಪಡೆದುಕೊಂಡ್ರೆ 8 ಹಾಗೂ 9ನೇ ತರಗತಿಯ ಶಿಕ್ಷಣವನ್ನು ಕುರಿಯ ವಿಠಲಶಾಸ್ತ್ರಿ ಸ್ಮಾರಕ ಪ್ರೌಢಶಾಲೆ ಕುರುಡ ಪದವು ಇಲ್ಲಿ ತನ್ನದಾಗಿಸಿಕೊಳ್ತಾರೆ. ಬಡತನ ಎಂಬುದು ಅವರ ಕಲಿಕೆಯ ಬದುಕಿಗೆ ದೊಡ್ಡ ಆಘಾತವಾಗಿ ನಿಂತು ನಂತರದ ದಿನಗಳೆಲ್ಲ ದುಡಿಮೆಯಲ್ಲಿ ಮುಂದೆ ಸಾಗುತ್ತದೆ. ಬುತ್ತಿಯ ಕಟ್ಟಿಕೊಳ್ಳಲು ಹೋಗದ ಊರಿಲ್ಲ, ಇವರು ಮಾಡದ ಕೆಲಸವಿಲ್ಲ. ಆದರೂ ನೆಮ್ಮದಿ ಮಾತ್ರ ಕನಸಾಗಿಯೇ ಉಳಿದು ಹೋಗ್ತದೆ. ಕೊನೆಗೆ ಇವರು ಆರಿಸಿಕೊಂಡದ್ದು ಬೀಡಿ ಕಟ್ಟುವ ವೃತ್ತಿಯನ್ನು. ಆ ವೃತ್ತಿಯಿಂದಲೇ ಮನಸ್ಸಿಗೆ ನೆಮ್ಮದಿಯನ್ನು ಹಂತ ಹಂತವಾಗಿ ಕಂಡುಕೊಳ್ಳುವಂತಾದರೆ ಜೀವನೋತ್ಸಾಹವನ್ನು ಮತ್ತೆ ತುಂಬಿದ್ದು 18/8/2005 ಅವರ ಸಂಬಂಧಿಯಾಗಿದ್ದ ಇಂದಿರಾರವರ ಜೊತೆ ವಿವಾಹವಾದಾಗ. ಸಾಂಸಾರಿಕ ಜೀವನ ಪ್ರೀತಿಯೇ ಆಸ್ತಿಯಾಗಿ ಮುಂದುವರಿಯುತ್ತಾ ನಡೆಯುತ್ತಿದ್ದಾಗ ಸ್ವಂತ ಮನೆಯ ಕನಸನ್ನು ಹೊಂದಿದವರು ಅದರ ನನಸಿಗಾಗಿ 2007ರಿಂದ 2017 ತನಕ ವಿದೇಶದಲ್ಲಿ ಹೋಗಿ ದುಡಿದು ಕನಸನ್ನು ನನಸು ಮಾಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾರೆ. ಇದೀಗ ಪ್ರಸ್ತುತ ತಲಪಾಡಿಯ ಭಾರತ್ ಬೀಡಿ ವರ್ಕ್ಸ್ನ ಕಾರ್ಮಿಕರಾಗಿರುವ ಇವರದು ಧನ್ಯಶ್ರೀ ಹಾಗೂ ತನುಶ್ರೀ ಎನ್ನುವ 2 ಲಕ್ಷ್ಮಿಯರನ್ನು ಮಕ್ಕಳಾಗಿ ಪಡೆದ ಆದರ್ಶ ದಾಂಪತ್ಯ. ಬರವಣಿಗೆಯ ಲೋಕದ ಸ್ಪರ್ಶ ಇರದಿದ್ರೂ ಬರಹಗಾರರೇ ಸ್ನೇಹಿತರಾಗಿ ಜೊತೆಯಾದಾಗ ಮೊದಲೇ ಓದುವ ಆಸಕ್ತಿ ಮಹತ್ವವಾಗಿದ್ದವರಲ್ಲಿ ಬರೆಯುವ ಆಸಕ್ತಿಯು ಚಿಗುರಿಕೊಂಡು ಇದೀಗ ಸುತ್ತಮುತ್ತಲೂ ತನ್ನ ಅನುಭವಕ್ಕೆ ಬಂದ ವಿಷಯಗಳನ್ನು ತನ್ನದೇ ಆದ ಮುಗ್ಧತೆಯ ಎದೆಗೂಡಿನಿಂದ ಹೊರತೆಗೆದು ಪದವಾಗಿಸುವ ಪ್ರಯತ್ನ ಜಾರಿಯಲ್ಲಿದೆ. ಇವರ ಕನಸುಗಳೆಲ್ಲ ನನಸಾಗಿ ಸಾಹಿತ್ಯ ಶಾರದೆಯ ಮಡಿಲಲ್ಲಿ ನಲಿಯುವಂತಾಗಲಿ. ನೋಡಿ ಸಂತೋಷಪಡುವ ಮನ ನಮ್ಮದು ನಿಮ್ಮದಾಗಿರಲಿ. ಇದು ಟೀಮ್ ಜೇನುಗೂಡು.